ಆಯ್ತಾ ಸರ್ ಇಶ್ಯೂ? ಸೊ ಪೊಲಿಟಿಕಲ್ ಏನಾದ್ರು ಕೇಳ್ತಿರೋ ಅಥವಾ ಸರ್ ಇವತ್ತು ಸರ್ ಇವತ್ತು ದೇಶದಲ್ಲಿ ದೇಶದ ಅಸ್ಮಿತೆ, ದೇಶದ ಪರಂಪರೆ, ದೇಶದ ಸಂಸ್ಕೃತಿ, ದೇಶದ ಸ್ವಾಭಿಮಾನದ ಸಂಕೇತ ಯಾರಾದ್ರೂ ಇದ್ರೆ ಅದು ಶ್ರೀರಾಮಚಂದ್ರ. ಅಯೋಧ್ಯಾಕಾಂಡ ಸರ್ಗ 100, ರಾಮ ಮತ್ತು ಭರತನ ಮಧ್ಯೆ ನಡೆಯುವಂತ ಸಂವಾದ. ಸುಮಾರು 7,000 ವರ್ಷಗಳಿಂದ ರಾಮಾಯಣ ನಡೆದಿರುವಂಥದ್ದು. ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದರ ಪ್ರಕಾರ 7,000 ವರ್ಷಗಳಿಂದ ನಡೆದಿರುವಂತ ರಾಮಾಯಣ ಆ ಅಯೋಧ್ಯಾಕಾಂಡ ಸರ್ಗ 100 ಅಲ್ಲಿ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ಅಯೋಧ್ಯಾಕಾಂಡ ಸರ್ಗ 100 ಅಲ್ಲಿ ರಾಮ ಮತ್ತು ಭರತನ ಮಧ್ಯೆ ನಡೆಯುವಂತ ಸಂವಾದ. ಅಲ್ಲಿ ಅನೇಕ ವಿಚಾರಗಳ ಸಾಮಾಜಿಕ ನ್ಯಾಯ, ಅರ್ಥನೀತಿ, ರಾಜನೀತಿ ಎಲ್ಲವನ್ನೂ ಪ್ರಸ್ತಾಪ ಮಾಡಿದ್ದಾರೆ. ದಿನಗೂಲಿಯಿಂದ ಹಿಡಿದು, ವಾರದ ಕೂಲಿಯಿಂದ ಹಿಡಿದು, ತಿಂಗಳ ಕೂಲಿಯಿಂದ ಹಿಡಿದು, ರಾಜ ಅಂದ್ರೆ, ಮಂತ್ರಿ ಮಂಡಲ ಅಂದ್ರೆ, ಸೊ ಟ್ಯಾಕ್ಸ್ ಅಂದ್ರೆ, ಬಡ್ಜೆಟ್ ಅಂದ್ರೆ ಇವೆಲ್ಲವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ ಹೇಳ್ತಾರೆ. ಇಷ್ಟವಾದಂತ ಹೆಂಡತಿ, ಸ್ನೇಹಿತ, ತಾಂಬೂಲ ಮತ್ತು ಭಾರತದ 2 ಕಥೆಗಳು ನಿತ್ಯ ನೂತನ ಅಂತೇಳಿ. ಅಲ್ಲಿ ಹೇಳ್ತಾರೆ ರಾಮ ಭರತನಿಗೆ, ನೋಡಪ್ಪ, ಯಾವ ದೇಶದಲ್ಲಿ ಭ್ರಷ್ಟಾಚಾರ ಇರುತ್ತೆ ಆ ಭ್ರಷ್ಟಾಚಾರದಿಂದ ಆ ದೇಶ ಉದ್ಧಾರ ಆಗೋದಿಲ್ಲ ಅಂತೇಳಿ. ಸೊ ಇಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಬಂದಂತ ಭಾರತೀಯ ಜನತಾ ಪಾರ್ಟಿಯವರು, RSS ನವರು, VHP ನವರು ಅನೇಕ ದಶಕಗಳಿಂದ ಇದರ ಮೇಲೆ ರಾಜಕಾರಣ ಬಂದಂತವ್ರು. 1985ರಲ್ಲಿ ಫೈಸಲಾಬಾದ್ ಕೋರ್ಟಿನ ಆದೇಶ ಬಂದ ತಕ್ಷಣ ಅವತ್ತಿನ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಅವರು ರಾಮಲಲ್ಲಾ ದೇವಸ್ಥಾನವನ್ನ ಓಪನ್ ಮಾಡಿ ಪೂಜೆ ಮಾಡಿಸ್ತಾ ಬಂದ್ರು. ಯಾವ ಭ್ರಷ್ಟಾಚಾರನೂ ಆಗ್ಲಿಲ್ಲ. ಆದ್ರೆ ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಬಂದಾದ್ಮೇಲೆ ಮಿಸ್ಟರ್ ಮೋದಿ ಅಂಡ್ ಇಸ್ ಟೀಮ್, RSS ನ ಮತ್ತು VHP ಟೀಮ್ 2 ಟ್ರಸ್ಟ್ ಅನ್ನ ಮಾಡುದು. ಒಂದು ಕಡೆ ಹಿಂದೂಗಳಿಗೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್, ಇನ್ನೊಂದು ಮುಸಲ್ಮಾನರಿಗೆ ಮತ್ತೊಂದು ಟ್ರಸ್ಟ್ ಮಾಡಿಕೊಟ್ಟು. ಸರ್ಕಾರವೂ ಒಂದಿಷ್ಟು ಹಣ ಕೊಟ್ಟಿದೆ. ಈ ಟ್ರಸ್ಟ್ ನಲ್ಲಿ ಸುಮಾರು 11 ಜನ ಸದಸ್ಯರಿದ್ದಾರೆ. ಅಧ್ಯಕ್ಷರು ನೃತ್ಯ ಗೋಪಾಲ್ ದಾಸ್, ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ದಾಸ್, ಕೆ ಪರಾಸರನ್. ಇದರ ಜೊತೆಗೆ ಇವರಲ್ಲದೆ ಪದನಿಮಿತ್ತ, ಇದು ಬಹಳ ಇಂಪಾರ್ಟೆಂಟ್, ಪದನಿಮಿತ್ತ ಸದಸ್ಯರುಗಳಿಗಾದ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪ್ರಶಾಂತ್ ಲೇಖಂಡೆ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪ್ರಶಾಂತ್ ಲೇಖಂಡೆ, ಉತ್ತರ ಪ್ರದೇಶ ಸರ್ಕಾರದ ಕಾರ್ಯದರ್ಶಿ ಸಂಜಯ್ ಪ್ರಸಾದ್, ಅಯೋಧ್ಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಶಶಾಂಕ್ ತ್ರಿಪಾಠಿ, ಪ್ರಧಾನಿಯವರ ಮಿಸ್ಟರ್ ಮೋದಿಯವರ ಮಾಜಿ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ ಮಿಶ್ರಾ. ಇವರುಗಳು ವಿಶೇಷ ಆಹ್ವಾನಿತ, ವಿಶೇಷ ಪದನಿಮಿತ್ತ ಸದಸ್ಯರು. ಇವರಲ್ಲದೆ ವಿಶೇಷ ಆಹ್ವಾನಿತರು ಗೋಪಾಲ್ ರಾವ್. ಇವರೆಲ್ಲರೂ ಈ ಟ್ರಸ್ಟ್ ಅಲ್ಲಿ ಇರಬೇಕಾದ್ರೆ ಈ ಟ್ರಸ್ಟಿಗೆ 1990ರಿಂದ ಒಂದು ಕಡೆ ರಥಯಾತ್ರೆ, ಇನ್ನೊಂದು ಕಡೆ ಇಟ್ಟಿಗೆ ಯಾತ್ರೆ, ಸಾವಿರಾರು ಕೋಟಿ ಕಲೆಕ್ಷನ್ ಅನ್ನ ಮಾಡಿದ್ದಾರೆ. ಆದ್ರೆ ರಾಮನ ದೇವಸ್ಥಾನದಲ್ಲಿ ಇವತ್ತು ಈ ದೇಶ ಪ್ರೇಮಿಗಳು ಅಂತ, ದೇಶಭಕ್ತರು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಇವರಿಗೆ ಮಾನ ಮರ್ಯಾದೆ ಇದೆಯಾ? ಇವ್ರಿಗೇನಾದ್ರೂ ಮಾನ ಮರ್ಯಾದೆ, ನಾಚಿಕೆ ಅನ್ನುವಂಥದ್ದು ಏನಾದ್ರೂ ಇದೆಯಾ? ನಮ್ಮ ರಾಜ್ಯದವರೇ ಯಾರು ಗೋಪಾಲ್ ನಾಗರಕಟ್ಟೆ ಅಂತೇಳಿ RSS ನ ಪ್ರಚಾರಕರು, ಅವ್ರಿಗೂ ಬಂದಿದೆ ಅಂತೇಳಿ ಇವತ್ತು ಅವರು ಸಹ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅನೇಕರು ಹೇಳ್ತಾ ಇದ್ದಾರೆ.
ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ, ರಾಮ ದೇವಸ್ಥಾನದ ಶ್ರೀರಾಮಚಂದ್ರನ ಆಸ್ತಿಯನ್ನೇ ಲುಪಟಾಯಿಸುವಂತವ್ರು ನೀವು ದೇಶ ಪ್ರೇಮಿಗಳೇನ್ರಿ? ರಾಮನ ನಿಜವಾದಂತ ಅವರ ಆದರ್ಶಗಳನ್ನ ಪಾಲಿಸುವಂತಾರ? ಅವರ ಶ್ರೀಮತಿಯವರನ್ನೇ ರಕ್ಷಣೆ ಮಾಡೋದಕ್ಕೆ ಆಗದೆ ಇರುವಂತ ಮೋದಿಯವರು ಎಲ್ಲಾದ್ರೂ ರಾಮನ ಆದರ್ಶಗಳ ಪಾಲಿಸ್ತಾರ? ಕೆಲಸಕ್ಕೆ ಬರದೇ ಇರುವಂತ 8 ಜನರನ್ನ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಅಲ್ಲಿ ಯಾವುದೋ ಕಾರಣದ ಪ್ರಜಾತಂತ್ರ ಬಂದೆ ಸರ್ ಅಲ್ಲಿ ಯಾರೋ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅನ್ನುವಂತ ಕಾರಣ ನೀಡ್ತಾನೆ ರಾಮ. ಆದ್ರೆ ನೀನೇನಪ್ಪ ಕಾರಣ ಇಲ್ಲಿ? ಟೆಲ್ ಮಿ ವಾಟ್ ಇಸ್ ದ ರೀಸನ್? ಅಲ್ಲಿ ಜನಾಭಿಪ್ರಾಯಕ್ಕೆ ಅಂತ ಹೇಳಿ ರೈಟೋ ರಾಂಗೋ ಅದು ಸರಿಯಲ್ಲ ನನ್ನ ಪ್ರಕಾರ. ಆದ್ರೆ ನಾನ್ ನಿಮ್ಗೆ ಹೇಳ್ತೇನೆ, ಅಲ್ರಿ ಇಷ್ಟು ಜನ RSS ಪ್ರಚಾರಕರುಗಳು, RSS ನ ನಾಯಕರುಗಳು, ವಿಶ್ವ ಹಿಂದೂ ಪರಿಷತ್ತಿನ ನಾಯಕರುಗಳು, ಬಿಜೆಪಿಯ ನಾಯಕರುಗಳು ಲೂಟಿ ಮಾಡಿ ಸಾವಿರಾರು ಕೋಟಿ. ಯಾಕೆ ಮೌನಿ ಬಾಬಾ ಆಗಿದ್ಯಲ್ಲಪ್ಪ ಮಿಸ್ಟರ್ ಮೋದಿ? ಯಾಕಪ್ಪ ಮೌನಿ ಬಾಬಾ ಆಗಿದ್ಯಾ ಮಿಸ್ಟರ್ ಅಮಿತ್ ಶಾ? ಯಾಕಪ್ಪ ಮೌನಿ ಬಾಬಾ ಆಗಿದ್ಯಾ ಯೋಗಿ, ಆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು? ನಾಚಿಕೆ ಆಗೋದಿಲ್ವೇನ್ರಿ? ರಾಮನ್ ದೇವಸ್ಥಾನ ಲೂಟಿ ಮಾಡ್ತಿರಲ್ರಿ. ನಾನು ಇವತ್ತೇನಾದ್ರೂ ಸಹ ನಾನು ಅಂದ್ಕೊಂಡಿದ್ದೆ, ರಾಮನ ಆದರ್ಶಗಳು ಇವರಲ್ಲಿ ಇದ್ದಿದ್ರೆ, ಈ ಟ್ರಸ್ಟ್ ಮಾಡಿದವರು ಮೋದಿ, ಈ ಟ್ರಸ್ಟ್ ಮಾಡಿದವರು RSS, ಈ ಟ್ರಸ್ಟ್ ಮಾಡಿದವರು ವಿಶ್ವ ಹಿಂದೂ ಪರಿಷತ್. ಯಾಕಪ್ಪ ಮೌನಿ ಬಾಬುಗಳಾಗಿದ್ದೀರಿ? ನಿಮಗೆ ಏನಾದ್ರೂ ಸ್ವಲ್ಪನಾದ್ರೂ ರಾಮನ ಬಗ್ಗೆ ಗೌರವ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಮತ್ತು ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವುದೇ ತಪ್ಪುಗಳು ಮಾಡಿಲ್ಲ. ರೈಲ್ವೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟರು. ಮಾರಲ್ ರೆಸ್ಪಾನ್ಸಿಬಿಲಿಟಿಯನ್ನ ಓನ್ ಮಾಡಿ. ನೀವೇನ್ ಮಾಡ್ತಾ ಇದ್ರಿ? ನಾನು ಇಷ್ಟೇ ಹೇಳ್ತೇನೆ, ಈ ದೇಶದಲ್ಲಿ ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಿ ಲೂಟಿ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಅದು RSS, ಬಿಜೆಪಿ ಮತ್ತು VHP. RSSಗೂ ಯಾವ ರೀತಿ 1925ರಿಂದ RSS ಪ್ರಾರಂಭ ಮಾಡಿದಾಗ್ಲಿಂದ ಸಹ ಗುರುದಕ್ಷಿಣೆ ಕಲೆಕ್ಷನ್ ಮಾಡ್ತಾರೆ. ಅದರಲ್ಲಿ ಎಷ್ಟು ಸೋರಿಕೆ ಆಗಿದೆಯೋ ಗೊತ್ತಿಲ್ಲ, ಯಾಕಂದ್ರೆ ಅದು ರಿಜಿಸ್ಟರ್ಡ್ ಅಲ್ಲ, ಅಕೌಂಟೆಡ್ ಮನಿನೂ ಅಲ್ಲ, ಆಡಿಟೆಡ್ ಮನಿನೂ ಅಲ್ಲ. ರಾಮನ್ ದೇವಸ್ಥಾನಲ್ಲಿ ಲೂಟಿ ಮಾಡ್ತಾರೆ, ಅಲ್ಲಿ RSS ನ ಗುರುದಕ್ಷಿಣೆಯಲ್ಲಿ ಎಷ್ಟು ಲೂಟಿ ಆಗಿದೆಯೋ ಬಹುಶಃ ಇವೆರಡನ್ನೂ ಸಹ ತನಿಖೆ ಮಾಡಬೇಕಾಗುತ್ತೆ. ಅದರಲ್ಲೂ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ಸೂಪರ್ವಿಷನ್ ಅಲ್ಲಿ CBI ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ಇದರ ನೈತಿಕ ಹೊಣೆಯನ್ನು ಹೊತ್ತು 3 ಜನ ಪ್ರಧಾನಮಂತ್ರಿಗಳು, ಕೇಂದ್ರದ ಗೃಹ ಸಚಿವರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಮತ್ತು ಈ ದೇಶದ ಜನರನ್ನು, ಯಾಕಂದ್ರೆ ಈ ರಾಮ ಅಂದ್ರೆ ಭಾರತ, ಅವರಿಗೆ ಈ ರೀತಿ ಮಾಡಿದ್ದಾರೆ ಅಂತೇಳಿ ಇಡೀ ವಿಶ್ವದಲ್ಲಿ ಇವತ್ತು ಭಾರತದ ಕೀರ್ತಿಗೆ, ಭಾರತದ ಪರಂಪರೆಗೆ, ಭಾರತದ ಹೆಸರಿಗೆ ಇವತ್ತು ಕಳಂಕ ಆಗಿದೆ. ಇದಕ್ಕೆ ನೇರ ಕಾರಣ ಇವರಾಗಿರೋದ್ರಿಂದ ಬಹುಶಃ ನನಗೆ ಅನ್ಸುತ್ತೆ ಇವರು ರಾಜೀನಾಮೆ ಕೊಡೋದ್ರ ಜೊತೆಗೆ ಇಡೀ ದೇಶದ ಜನರ ಕ್ಷಮೆಯನ್ನ ಯಾಚಿಸಬೇಕು ಈ 3 ಜನ ಅಂತ ಹೇಳಿ ಅತ್ಯಂತ ಆಗ್ರಹ ಪೂರ್ವಕವಾಗಿ ಆಗ್ರಹಿಸ್ತೇನೆ. ಅಲ್ಲ, ಒಂದೇ ನಿಮಿಷ ನಿಮ್ಗೆ ಹೇಳ್ತೇನೆ. ಫೈಸಲಾಬಾದ್ ಡಿಸ್ಟ್ರಿಕ್ಟ್ ಜಡ್ಜ್ಮೆಂಟ್ ಬಂದಾಗ ರಾಮಲಲ್ಲ ಓಪನ್ ಮಾಡಿ ಪೂಜೆ ಮಾಡಿದ್ದು ಯಾರು ಸ್ಟಾರ್ಟ್ ಮಾಡಿದ್ದಾರೆ? ಕಾಂಗ್ರೆಸ್ನವರಲ್ವಾ? ಗಂಗಾ ನದಿಯನ್ನ ಕ್ಲೀನ್ ಮಾಡ್ಲಿಕ್ಕೆ 300 ಕೋಟಿ ಕೊಟ್ಟಂತವ್ರು ನಾವಲ್ವಾ? ಸೊ ಒಂದೇ ನಿಮಿಷ ಹೇಳ್ಬಿಡ್ತೇನೆ ಸರ್, ಒಂದೇ ನಿಮಿಷ ಹೇಳಿ. ರಾಮನಲ್ಲಿ ನಮ್ಮೆಲ್ರಿಗೂ ಸಹ, ನಾವು ಹಿಂದೂಗಳೇ, ರಾಮನಲ್ಲಿ ನಮಗೂ ಸಹ ಅವರ ಆದರ್ಶಗಳಲ್ಲಿ ನಂಬಿಕೆ ಇದೆ.
ನಾವು ಯಾವತ್ತೂ ಸಹ ರಾಮನನ್ನ ಅಥವಾ ಕೃಷ್ಣನನ್ನ ನಮ್ಮ ರಾಜಕೀಯ ಕಾರಣಗಳಿಗೋಸ್ಕರ ಚುನಾವಣಾ ಗೆಲ್ಲಿಗೋಸ್ಕರ ಬಳಸ್ಕೊಳ್ಳೋದು ಇಲ್ಲ. ಯಾಕಂದ್ರೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 123 ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಅಲ್ಲಿ ಸೆಕ್ಷನ್ 123 ಎನಿ ಸಾರ್ಟ್ ಆಫ್ ಇಂಡ್ಯೂಸ್ಮೆಂಟ್ ದೇವರ ಹೆಸರಿನಲ್ಲಿ ಇಂಡ್ಯೂಸ್ ಮಾಡಿದರೆ, ರಿಲಿಜನ್ ಹೆಸರಲ್ಲಿ ಇಂಡ್ಯೂಸ್ ಮಾಡಿದ್ರೆ ಅದು ತಪ್ಪು, ಅಪರಾಧ ಅಂತ ಹೇಳಿ ಕಾನೂನೇ ಇದೆ. ಪಾಪ ಮೋದಿ ಅವರಿಗೆ ಇವೆಲ್ಲ ಎಲ್ಲ ಅರ್ಥ ಆಗುತ್ತೆ, ಇದೆಲ್ಲ ಬಿಜೆಪಿನವ್ರಿಗೆಲ್ಲ ಅರ್ಥ ಆಗುತ್ತೆ, ಅಮಿತ್ ಶಾಗೆ ಏನೆಲ್ಲ ಅರ್ಥ ಆಗುತ್ತೆ. ಅವ್ರ ಕಾನೂನನ್ನ ಕಿತ್ತಾಕ್ತಿವಿ, ಸಂವಿಧಾನನ ಕಿತ್ತಾಕ್ತಿವಿ, ತಿದ್ದುಪಡಿ ಮಾಡ್ತೀವಿ ಅಂತ ಹೇಳುವಂತ ಬಿಜೆಪಿನವ್ರಿಗೆ ಎಲ್ರಿ ಅರ್ಥ ಆಗುತ್ತೆ? ಸೊ ನಾನು ಇಷ್ಟೇ ಹೇಳ್ತೇನೆ, ಯಾರೋ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ಒಬ್ಬ ಅಧಿಕಾರಿ ಏನಾದ್ರೂ ಅಫಿಡವಿಟ್ ಫೈಲ್ ಮಾಡಿದ್ರೆ ಅದಕ್ಕೆ ಮಹತ್ವ ಕೊಡುವಂತದ್ದು ಅಷ್ಟೊಂದು ಸಮಂಜಸ ಅಲ್ಲ. ನಾವು ನಿಜವಾದಂತ ಜಾತಿ, ಈಗ ಉದಾಹರಣೆಗೆ ಯಾವುದೇ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ, ಈಗ ಒಂದೇ ಒಂದು ನಿಮಿಷ ಹೇಳ್ತೆ, ಅಲ್ಲ ಒಂದೇ ಒಂದು ನಿಮಿಷ ನಾನು ಹೇಳ್ತೇನೆ, ದಯಮಾಡಿ ನೋಡಿ. ನಮ್ಮ ಪಾರ್ಟಿಯ CWC ನಲ್ಲೂ, ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲೂ, ಸ್ಟೇಟ್ ಕಾನ್ಫರೆನ್ಸ್ ಗಳಲ್ಲೂ ರಾಮನೇ ಇಲ್ಲ ಅಂತೇಳಿ ಎಲ್ಲಾದ್ರೂ ರೆಸೊಲ್ಯೂಷನ್ ಮಾಡಿದೀವ? ಎಲ್ಲಾದ್ರೂ ಅಧಿಕೃತವಾಗಿ ನಾವು ಆ ಸ್ಟ್ಯಾಂಡ್ ತಗೊಂಡಿದೀವ? ಇಲ್ಲ ಅಲ್ವಾ? ಇಲ್ಲ, ಯಾವುದು ಸರ್ಕಾರನು ಸಹ ಈಗಾಗಲೇ ಅದರ ಬಗ್ಗೆ ನಾವು ಸ್ಪಷ್ಟವಾಗಿ ಫೈಸಲಾಬಾದ್ ಕೋರ್ಟ್ ಅಲ್ಲಿ ಏನ್ ಹಾಕಿದ್ವಿ, ಅವತ್ತು ನಮ್ಮ ಸರ್ಕಾರನೇ ಇದ್ದಿದ್ದು. ರಾಮ ಇಲ್ಲ ಅನ್ನೋ ಆಗಿದ್ರೆ ನಾವು ದೇವಸ್ಥಾನ ಓಪನ್ ಮಾಡ್ತಾ ಇದ್ವಿ. ಬಹುಶಃ ನನಗೆ ಇನ್ಫ್ಯಾಕ್ಟ್ ಅನೇಕ ಸಂದರ್ಭಗಳಲ್ಲಿ ಪ್ರಯತ್ನ ಮಾಡಿದ್ದೀನಿ ಯಾವ ಅಫಿಡೇವಿಟ್ ಅಂತ ಹೇಳಿ, ನನಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಇದು ಈ ರೀತಿ ಬಿಜೆಪಿನವರು ಸೃಷ್ಟಿ ಮಾಡಿರಬೇಕು ಅನ್ನುವಂಥದ್ದು ನನ್ನ ಭಾವ. ಇವತ್ತು ಏನಾಗಿದೆ ಬಿಜೆಪಿನವರಿಗೆ ನೋಡಿ, ಇಷ್ಟೆಲ್ಲ ಏನು ಪಾಪ ಅದ್ವಾನಿ ಸಾಹೇಬರು, ಅವ್ರ ಬಗ್ಗೆ ನನಗೆ ಗೌರವ. ಯಾಕಂದ್ರೆ ನಾನು ಅವರು ಒಟ್ಟಿಗೆ 75ರಲ್ಲಿ ಎಮರ್ಜೆನ್ಸಿನಲ್ಲಿ ನಾವು ಒಟ್ಟಿಗೆ 17 ತಿಂಗಳು 20 ದಿವಸಗಳ ಬೆಂಗಳೂರು ಕಾರಾಗೃಹದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವತೆ, ಶ್ಯಾಮನಂದ ಮಿಶ್ರಾ, ರಾಮಕೃಷ್ಣ ಹೆಗಡೆ, ದೇವೇಗೌಡ, PGR ಸಿಂಧ್ಯಾ, AK ಸುಬ್ಬಯ್ಯ, ಸೊ ನಾನು, ಸುರೇಶ್ ಕುಮಾರ್ ಮತ್ತೆ ಪಾರಸ್ಮಲ್, ಇವರುಗಳು ಅತ್ಯಂತ ಚಿಕ್ಕವರು. ಸೊ ಹಾಗಾಗಿ ನನಗೆ ಗೊತ್ತು. ಆದ್ರೆ ಇವ್ರಿಗೆ ಏನಾಗಿದೆ, ಈ ಮೋದಿ ಅವರಿಗೆ ಅಂಡ್ ಈ ಟೀಮ್ಗೆ ರಾಮನ ಆದರ್ಶಗಳು ಗೊತ್ತಿಲ್ಲ, ರಾಮಾಯಣವನ್ನು ಓದಿದ್ದಾರೋ ನನಗೆ ಗೊತ್ತಿಲ್ಲ, ಸಂವಿಧಾನ ಓದಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಗಮನಿಸಿದಂತ ರೀತಿಯಲ್ಲಿ ಅವ್ರು ಸಂವಿಧಾನ ಓದಿರೋ ಹಾಗೆ ಕಾಣ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಏನ್ ಬೇಕಾದ್ರೂ ಅದೇ ರಾಜಕಾರಣಿ ಆದ ಮೇಲೆ, ಅದರಲ್ಲೂ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಸ್ಟೇಟ್ಸ್ಮನ್ಶಿಪ್ ಅನ್ನ ತೋರ್ಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರೇ ಪಾರ್ಟಿ ಸ್ಟೇಟ್ಸ್ಮನ್ಶಿಪ್ ಅನ್ನ ತೋರಿಸಿದ್ರು. ಹೇಗೆ ನೆಹರು ತೋರಿದ್ರು, ಇಂದಿರಾಜಿ ತೋರಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ತೋರಿದ್ರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತೋರಿದ್ರು, ಮುರಾರ್ಜಿ, ಚಂದ್ರಶೇಖರ್, VP ಸಿಂಗ್ ಹಾಗೆ ನೀವು ಸಹ ನೋಡಿ. ಈಗಾಗಲೇ ಎಲ್ಲವನ್ನು ಸಹ ಕಾಂಗ್ರೆಸ್ನವರು ಅನೇಕ ಜನ ನಮ್ಮ ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಇರುವಂತ ಜನರಲ್ ಸೆಕ್ರೆಟರೀಸ್ ಇದರ ಬಗ್ಗೆ ಹೇಳಿಕೆಗಳು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ, AICC ಅಧ್ಯಕ್ಷರು ಖರ್ಗೆ ಸಾಹೇಬರು ಮಾಡಿದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತವರು ಸಹ ಮಾಡಿದ್ದಾರೆ. ಎಸ್, ಇದನ್ನ ರಾಜಕೀಯ ನಾವು